ಮಂಗಳೂರಿನ ಕೋಡಿಕಲ್ನಲ್ಲಿರುವ ಶ್ರೀ ಕುರುಅಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಅನಗ ರಿಫೈನರಿ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್ವಿ ಸಾಂಬಶಿವರಾವ್ ಅವರು ಆಯ್ಕೆಯಾಗಿದ್ದು ಅವರ ಪದಗ್ರಹಣ ಸಮಾರಂಭವು ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಕ್ತೇಶ್ವರದ ಮಹಾಬಲ ಚೌಟ ಅವರು ಮಾತನಾಡಿ, ಹಲವು ಪ್ರಮುಖರ ಪರಿಶ್ರಮದಿಂದ ಈ ದೇವಸ್ಥಾನ ಸುಂದರವಾಗಿ ಕಟ್ಟಲಾಗಿದೆ. ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ನಂಗೆ ದೇವರ ನಮಿತ್ತ ಯಾನವು ಪಂಡೆ ದೇವರ ನಿಮಿತ್ತ ನಂಗೆ ಕಷ್ಟ ಬಂದಾಗ ಮಾತ್ರ ನಂಗೆ ದೇವರೇನು ನಮ್ಮಲ್ಲಿ ಸುಖ ಬಂದಾಗ ನೆನಪು ಜಾಗಿ ನಮ್ಮ ದುಂಬುದ ರಾಮನೋಜಿ ನನ್ನ ದಾಯ್ತಾನ ಒಂಜಿ ಕತೆಟ್ ದಾಯ್ತಾನ ಬಂಡ ಕಷ್ಟ ಬಂದಾಗ ಒಂಜಿ ಪೊಯ್ಯೆಡ್ಡೆ ನಡತೊಂದು ಬಂದಾಗ ರಡ್ಡು ಜನ ಉಪ್ಪುನಾಗ ನೆನೆತದ ತೂನಾಗ ಒಂಜಿ ದೇವರನ ಕಾರ್ದ ಚಡಿಗೆ ಬೊಕ್ಕೊಂಜಿ ಆಯನ ಚಡಿಗೆ ಬೊಕ್ಕ ಸುಖ ಬಂದಾಗ ಕಷ್ಟ ಬಂದಾಗ ಆಯನ ಒರಿಯನೇ ಚಡಿ ತೋಜುನಿಗೆ ನಡತೊಂದು ಪೊಯ್ಯೆಡ್ ಆಯನ ಒರಿಯನೇ ಚಡಿ ತೋಜುನಿಗೆ ಅಪ್ಪಗ ದೇವರ ಕೇಂಡೆಗೆ ಸುಖ ಬಂದಾಗ ಈರೆ ಏನನ್ನು ಬುಡ್ತುಜಾರೆ ಅಂಚಾದ ಹೆಂಗೆ ಸುಖ ತಿಕ್ಕದನು ಸಂಪತ್ತು ತಿಕ್ಕದನು ಅವೇ ಹೆಂಗೆ ಕಷ್ಟ ಬಂದಾಗ ಯಾನ್ ನಡತೊಂದು ಬೋನಾಗ ಎನ್ನ ರಡ್ಡು ಕಾರ್ದ ಚಡಿ ಮಾತ್ರ ಉಂಡು ಈರೇನನ್ನು ಕೈ ಬಿಡ್ತಾರಂದು ಬಣ್ಣದ ದೇವರ ಕೇನಾಗ ದೇವರ ಪನ್ಪೇರಿಗೆ ಸುಖ ಬಂದಾಗ ಯಾನಿತ್ತೆ ಕಷ್ಟ ಬಂದಾಗ ಯಾನಿತ್ತೆ ಆ ಕಷ್ಟ ಬಂದಾಗದ ರಡ್ಡು ಕಾರ್ದ ಚಡಿ ಅವು ನಿನ್ನಾನೆ ಯಾನು ದೆರ್ತದ ಬತ್ತೊಂದಿತ್ತೆ ಅಂದು ಬಣ್ಪೇರಿಗೆ ಅಂಚಾದುಪ್ಪನಾಗ ನಮ್ಮ ದೇವರೇನ ಓವು ಸೇವೆ ಮಂತಂಡಲ್ಲ ಗಾಳಿ ನಂಗೆ ಎಂಚ ಗೊತ್ತಾ ಪೂಜಾ ಕಾಲಿ ತುಯರ ತಿಕ್ಕಂದೆ ನಂಗೆ ಅನುಭವಗೂ ಬರ್ಪುಂಡ ಅವೇ ಲೆಕ್ಕ ಈ ದೇವರನ್ನ ನಮ್ಮ ಸೇವೆ ಮಂತಂಡ ನಂಗೆ ಮನಸ್ಸಿಗೆ ಶಾಂತಿ ತಿಕ್ಕೊಂಡು. ಅನಂತರ ಮಾತನಾಡಿದ ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅವರು, ಶ್ರೀ ಕುರುಅಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಪುರಾತನವಾದ ದೇವಸ್ಥಾನವಾಗಿದ್ದು ಬಹಳಷ್ಟು ಇತಿಹಾಸ ಇರುವಂತಹ ದೇವಸ್ಥಾನ. ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ಉತ್ತಮ ರೀತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪೂರಕವಾಗಿ ನಡೆಸಿಕೊಂಡು ಬರುವ ಎಂದು ಹೇಳಿದರು. ಈ ದೇವಸ್ಥಾನದ ತಂತ್ರಿಗಳಾಗಿ ನಮ್ಮ ವಿಠಲ್ ದಾಸ್ ತಂತ್ರಿ ಅವರಿದ್ದಾರೆ. ವಿಠಲ್ ದಾಸ್ ತಂತ್ರಿ ಅವರು ಒಂದು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ತಂತ್ರಿಗಳಾಗಿ ಮತ್ತು ದೇರೆಬೈಲ್ ಗ್ರಾಮದ ಬೇರೆ ಬೇರೆ ದೇವಸ್ಥಾನಗಳ ಬ್ರಹ್ಮಕಲಶ ಇರಬಹುದು, ಜೀರ್ಣೋದ್ಧಾರ ಇರಬಹುದು, ಒಂದು ರೀತಿಯಲ್ಲಿ ಅವರು ಧಾರ್ಮಿಕವಾಗಿ ಅವರ ಹಿರಿಯರ ಕಾಲದಿಂದ ಪ್ರಸ್ತುತ ವಿಠಲ್ ದಾಸ್ ತಂತ್ರಿ ಅವರು ಒಂದು ನಮಗೆ ಮಾರ್ಗದರ್ಶನ ನೀಡುವಂಥವರು. ವಿಠಲ್ ದಾಸ್ ತಂತ್ರಿ ಅವರು ಯಾವ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರ ಬೆಳಗ್ತದೆ. ಅದೇ ರೀತಿ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಸಹ ವಿಠಲ್ ದಾಸ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಬೆಳಗಿದೆ. ಅಂತ ವಿಠಲ್ ದಾಸ್ ತಂತ್ರಿಯವರು ಇರುವಂಥ ಸಂದರ್ಭದಲ್ಲಿ ನಮ್ಮ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಮಸ್ಯೆ ಬರಲಿಕ್ಕಿಲ್ಲ. ಇದೇ ವೇಳೆ ಮಾತನಾಡಿದ ಶ್ರೀ ಕುರುಅಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಅನಗ ರಿಫೈನರಿ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್ವಿ ಸಾಂಬಶಿವರಾವ್ ಅವರು, ಶ್ರೀ ಕುರುಅಂಬ ರಾಜರಾಜೇಶ್ವರಿ ತಾಯಿಯ ಸೇವೆ ಮಾಡಲು ಒಂದು ಸದಾವಕಾಶ ಸಿಕ್ಕಿದೆ ಎಂದು ಹೇಳಿದರು. ನನ್ನ ಸ್ನೇಹಿತರಾದ ಕೋಟ್ಯಾನವರು ಪ್ರತಿಯೊಂದು ವರ್ಷ ಕೂಡ ನನಗೆ ಈ ಜಾತ್ರಾ ಮಹೋತ್ಸವ ಟೈಮಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ. ನಾನು ಲಾಸ್ಟ್ ಇಯರು ನನ್ನ ಹೆಂಡತಿ ಸಮೇತ ಇಲ್ಲಿ ಬಂದು ಆ ದೇವಿ ಆಶೀರ್ವಾದ ಪಡೆದಿದ್ದೇವೆ ನಾವು. ಅದಾದಮೇಲೆ ಸುಮಾರು ಒಂದು 2 ತಿಂಗಳಿಂದ ಕೂಡ ರಾಹ್ನಿ ಮೇಡಮ್ ಅವರು ಸರ್ ನಿಮಗೆ ಅಧ್ಯಕ್ಷನಾಗಬೇಕು, ನಮ್ಮ ಕಮಿಟಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ರು, ನೀವು ಬರಲೇಬೇಕಂತ ಹೇಳುವಾಗ ಆವಾಗ ಮೇಡಮ್ಗೆ ನಾನು ಹೇಳಿದೆ, ಇಲ್ಲಮ್ಮ ನನಗೆ ಬೇಕಾದಷ್ಟು ಕೆಲಸಗಳಿದೆ, ನನ್ನ ಪ್ರಾಬ್ಲಮ್ಸ್ ಬೇಕಾದಷ್ಟು ನನ್ನ ಕಾಲ ಮೇಲಿದೆ, ಮತ್ತೆ ಇನ್ನೊಂದು ವರ್ಷ ಹೋಗಿ ಬರ್ತೀನಿ ಅಂತ ಹೇಳಿದ್ದೇನೆ. ಆದರೂ ಮೇಡಮ್ ಅವ್ರು ಕೇಳಲಿಲ್ಲ. ಒಂದು 2-3 ತಿಂಗಳು ಕಂಟಿನ್ಯೂಸ್ ಫಾಲೋ ಮಾಡ್ತಾನೆ ಇದ್ದಾರೆ. ಒಂದು 15 ದಿವಸ ಮುಂದೆ ನಮ್ಮ ಸ್ನೇಹಿತರ ಸೌದವರು ಮತ್ತು ಮೇಡಮ್ ಅವ್ರ ಮನೆಗೆ ಬಂದು ನೀವು ಆಗಲೇಬೇಕು ಅಂತ ಹೇಳುವಾಗ ನಾನು ಏನು ತಿನ್ನಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಮಿಸಸ್ ಒಂದು ಮಾತು ಹೇಳಿದರು, ನಿಮ್ಮ ಮನಸ್ಸಲ್ಲಿ ಭಾವನೆ ಇದ್ದರೆ, ಸಂಕಲ್ಪ ಒಳಗಿದ್ದರೆ ನಿಮಗೆ ಆ ದೇವಿಯೇ ಆ ಸಮಯವನ್ನು ಅನುಕೂಲ ಕೊಡ್ತಾರೆ ಅಂತ ಹೇಳುವಾಗ ನನಗೆ ಭಾಳ ಸಂತೋಷ ಆಯಿತು. ಆವಾಗ ನಾನು ಕೇಳಿದ ಅವತ್ತಿಂದ ನಾನು ಒಪ್ಪಿ ಇವತ್ತು ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಕಿರಣ್ ಕುಮಾರ್, ವೇದಮೂರ್ತಿ, ವಿಠಲ್ ದಾಸ್ ತಂತ್ರಿ ಸೇರಿದಂತೆ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.